ಕಾರ್ಯಕ್ರಮ ಪರಿಪೂರ್ಣ ಎಂತಿಲ್ಲ ಇದ್ದಿಟ್ಟು ಇಷ್ಟೇನೆ ಮಾತಾಗಿಲ್ಲ ಈತ ಜನಕ್ಕೂ ಸೋದರಿಪಡ ಅಂದು ಬರೋದು ಸಭೆ ತಗೋಡು ಬುಕ್ಕ ಹೆಂಗೆ ಅಶೋಕ ಅನ್ನೋದು ಓಡು ಖುಷಿ ಬರ್ತಾರೆ ಖುಷಿ ಅಶೋಕರ ಆಯ್ತು ಪೋಪಟ್ಟೆ ಎಳ್ಳೆ ಸೈತಲ್ಲ ಅವ್ಗೆ 84 ವರ್ಷ ಅಂದ ಅಶೋಕನ ಮುಟ್ಟರ್ದು ತುಯ್ಯಕ ನಾನು ಎಳ್ಳೆ ಸೈತಲ್ಲ ಅವ್ರು ಇತ್ತೆ ಉಣ್ಪೋತಂದು ಅನ್ಬಿಡೋರು ಓಕೆ ಜನಕ್ಕೂ ದೂರ ಮೋಕೆ ಆಗ್ಬಿಡದು ಒಳ್ಳೆಯ ದೂರ ಮೋಕೆ ಆಗ್ಬಿಟ್ಟ ಅಂಚನೆ ಭಾರಿ ಆಸೆ ಕುರ್ಚಿ ಬರ್ಚಿ ಮೇಲೆ ಮೇಲೆ ದಿನೇಶನ ಗುಳ್ಳೋಡ ಕೌನ್ಸಿಲ್ ರಥ ಧರ್ಮಸ್ಥಳದಲ್ಲಿ ಪಾತ್ಯಾರ ಬಂದ ನೆನಪುಂಡ ನನಗೆ ಎಂತ ಹೇಳಿದ್ರು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇವರು ಖಾಲಿ ಬೇಸ್ಟಲ್ಲಿ ಇದ್ದಾರೆ ಸರಕು ಇಲ್ಲ ಏನಿಲ್ಲ ನಾನು ಅನ್ಸಲು ಇದು ಯಾರಪ್ಪ ನನಗೆ ಅಶೋಕ ನನಗೆ ಕಾಣ್ತದೆ ಅಂತ ನಾ ಅವಳಿದ್ದು ಜಾಯ ಹಾಡ್ತಾಳೆ ಓಕೆ ಮತ್ತೆ ಹೋಗಿ ಕೈ ಹಿಡ್ಕೊಂಡು ಹಿಡಿದೆ ಇವ್ರು ದುಂಬುಡ್ದು ಬೋದೆ ಇರೋರ್ದ ನೂಕುದು ಗಡಿ ಕಡಪಾಕ ಅಂತ ಸತ್ಯ ಬೇಡ ಹೊಂಟಾನೆ ಬೇಗ ಹೊಂತಲ್ಲ ಅಂತೆ ಗಾಡಿ ಗಡಪವು ಗಾಡಿ ಗಡಪ ಈ ಸರ್ತಿ ಗಾಡಿ ಗಡಪ ನೀನು ಅಂತೀಯನ ಇದು ನಾನು ಕಾರ್ಯಕ್ರಮ ಬರ್ತಿದ್ದಾರೆ ಮತ್ತು ವನಸ ಮಾಡ್ತಿದ್ದು ಪುರ ಹೋಗ್ತಾರೆ ಬೇರೆ ಅಕ್ಕಲ ಪಾತ್ರ ಪುರ ಇವರು ಮಾತಾಡೋದನ್ನು ಕೇಳಿದೆ ನಾನು ಅಶೋಕರನ್ನು ನೋಡ್ಲಿಕ್ಕೆ ಬಂದಿದ್ದೇನೆ ಭಾರಿ ಖುಷಿ ಆಯಿತು ಆದರೆ ಹತ್ತಿರದಿಂದ ಸಿಗಲಿಲ್ಲ ದೂರದಿಂದ ಹೋದ್ರೆ ಆ ಕಡೆ ನೋಡಬೇಕಂತ ಇತ್ತು ಮತ್ತು ಇವರು ಒಂದು ಮಾತು ಹೇಳಿದರು ಅವರಿಗೆ ಅಶೋಕರನ್ನು ದೂರದಿಂದ ನೋಡಿದ್ದಾರೆ ಇನ್ನು ಸತ್ತರೂ ಪರವಾಗಿಲ್ಲ ಅಷ್ಟು ಸಂತೋಷ ಆಗಿದೆ ಅಂತ ಒಂದು ಮಾತು ಹೇಳುವಾಗ ನಮ್ಮ ಮನಸ್ಸೆಲ್ಲ ಕರಗಿದೆ. ಹಾಗೆ ನಿಮ್ಮ ಮನೆಗೆ ಬಂದು ನಿಮ್ಮನ್ನೊಮ್ಮೆ ಭೇಟಿಯಾಗಿ ಮಾತಾಡಬೇಕು, ನಿಮ್ಮ ಸಂತೋಷದ ಮಾತುಗಳನ್ನು ಒಳ್ಳೆಯ ಮಾತುಗಳನ್ನು ಕೇಳಿ ತುಂಬ ಸಂತೋಷ ಆಗಿದೆ. ಅದಕ್ಕೆ ನಿಮ್ಮ ಹತ್ರ ಒಮ್ಮೆ ಮಾತಾಡಬೇಕಂತ ನಿಮ್ಮ ಮನೆಗೆ ಬಂದದ್ದು. ನೀವು ಅಷ್ಟೊಂದು ಪ್ರೀತಿ ಇಟ್ಟಿದ್ದೀರಿ ನನ್ನ ಮೇಲೆ, ಹಾಗೆ ನಾನು ಕೂಡ ನಿಮ್ಮ ಮೇಲೆ ತುಂಬ ಸಂತೋಷ ಆಗಿದೆ. ಅದಕ್ಕೆ ನಿಮ್ಮ ಮನೆಗೆ ಒಮ್ಮೆ ಬಂದು ಈ ಹೊಸದ ಸೀರೆ 10ನೇ ಸೀರೆ ಬಂದೆ ಬಣ್ಣದ ಸೀರೆ 78ನೇ ಹಿಡಿದು ರಾಮಭಟ್ರಿಗೆ ಇದಕ್ಕೆ ಪಾಡ್ನೆ ಸತ್ಯ ಅಂದು 2 ಕೆಣ್ಣು ಸಂಘ ಅಡ್ದಕ್ಕೆ ಇತ್ತೆ ಅದಕ್ಕೆ ಮನೆ ಹಿಂದೆ 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 ಅಂತ ಇದಕ್ಕೆ ಅನ್ಬೇಡ ನಾನು ಯಾನ ಇಟ್ಟಿದ್ದೆ ಮನೆ ಇಂಕ್ಲಿಗೆ ದಾಳು ಇದ್ದೀನಿ ಸರಿ ಪಣ್ಣೆಲ್ಲ ಈ ತಗೊಂಡು ಕೊರೋನಾ 5 ಕಿಲೋ ಅರಿಲ್ಲ ಒಂದು ಸಾಬೂನ ತಿಂಗಳಿಗೆ ಗೊತ್ತದೆ ಬಿದ್ದೆಟ್ಟಿಗೆ ಹಿಂಗಾರ ಮಾಡ್ಕೊಂಡು ಯಾರು ನಾನು ತಾರ ಮುಂಚೆ ಇವರು ಹೋಗಿ ಕಲ್ತು ದಾಲ ಮಾಡ್ತಿದ್ದೀವಿ ಅನ್ನೋದು ಪೂರ ಒಂದು ತೀರ ಕೊಂಡಲ್ಲಿ ಮುಳುವನ್ನು ಸುಮಾರು ಇತ್ತು ಬಗ್ಗೆ ಅದು ಪಣ್ಣೆ ಸರಿ ಇತ್ತಿನ ಕಲೆ ಮಾಡ್ಬಿಡ ನಾನು ಕೈ ಹಿಡಿದು ಏನು ಬಿಟ್ಲಿಲ್ಲ ಬೇಡ ಅಂದೆ ಈ ಏಪ ಉಂಟ್ಯ ಎಂಕ್ಲಿಗೆ ಏರು ಇದು ಮಾಡ್ತೀರಿ ಅಟ್ಲಾಗೆ ಎಂಕ್ಲ ಆರಡು ನನಗೆ ಕಾರಿ ವರ್ಷ ಪಂಡಿದೆ ಓಡ್ತೀನಿ ಅಂತ ಓಡಿತೀನಿ ಗ್ರೌಂಡ್ ಮಾಡಲ್ಲ ಪಕ್ಕಂಡೆ ಕೆಸರು ನೀತಿ ಬಾಣ ಈಗ ಈ ಸರ್ತಿ ಒಂದು ಏನಲ್ಲ ಹೋಗಲ್ಲ ಜನ ಬರ್ತದು ಅದು ಹೋಗ್ಲೇ ಬೇರೆ ಮಾಲಿಂಗೇಶ್ವರ ಮಂಜುನಾಥ ಅಲ್ಪ ಒಂದು ವ್ಯವಸ್ಥೆ ಜೋಕುಳು ಇರುತ್ತಾ ಅವ್ರೇನು ಕೈಟು ಪತ್ತೊಂದು ಹೊತ್ತು ಕುಳ್ಳು ಹಚ್ಚಾರೆ ಒಂದು ಜನ ಕುರ್ಸು ಒಂದು ಒಂದೆಟ್ಟು ಕಾಪಿ ಬಡಚ ಕಾಪಿ ನಾನು ಕಾಪಿ ಕರೆದು ಬೀರ ಒಂದು ಕಸ್ಕೊಂಡು ಬರೀದು ನಾನು ಬೀರ ಎಲ್ಲ ತಂದತ್ತೇನೆ ಅಪ್ಪ ಏನು ಎಮ್ಮೆ ಗುಡ್ದಿ ನಾನು ಮಾತಾಡಿ ಕೇಳಿದೆ ಸರ್ 84 ವರ್ಷ 7-4-40 ಜನ ನಂಜಿನ ಹತ್ರ ಕಣ್ಣು 10 ಕ್ಲೀನ್ ಉಂಟು 100 ಕೊಡ್ಲಿ KB 10 ಕ್ಲೀನ್ ಉಂಟು
ಆಡು ಎಡ್ಡೆ ಕೆಲಸ ದೇವ್ರ ಆರೋಗ್ಯ ಕೊಡ್ತೇವೆ ಅವು ಮುಖ್ಯ ಅಂತ. ಕೊಂಚೆಂಜಿನ 84 ವರ್ಷ ಆಡ 7-4-40 ಲೆಕ್ಕ ಕರೆಕ್ಟ್ ಉಂಟು. ಟಿಸಿ ಅಂದರೆ ಟಿಸಿ ಜರ ಹೊರಡ್ಬೇಕು ಕೊಡ್ತಿತ್ತು ಅದಕ್ಕೆ. ನೋಡಿ, ಮೊನ್ನೆ ನಮ್ಮ ಜನಮನ ಕಾರ್ಯಕ್ರಮಕ್ಕೆ ಹಿರಿಯರಾದಂಥ ಸುಬ್ರಾಯ ಅವರು, ಅವರ ಧರ್ಮಪತ್ನಿ ಪುಷ್ಪ ಅವರು ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ ಅವರು ಮಾಧ್ಯಮದವರನ್ನು ಮಾತಾಡಿಸುವಾಗ ನನಗೆ ಅಶೋಕ್ ರೈಯನ್ನು ಹತ್ತಿರದಿಂದ ನೋಡಬೇಕು, ಮಾತಾಡಬೇಕು ಅನ್ನುವಂಥ ಆಸೆ ಇತ್ತು. ಆದರೆ ಅವರು ಆ ಕಡೆಯಿಂದ ಬ್ಯುಸಿ ಇದ್ದರು, ನನಗೆ ಮಾತಾಡಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ಅವರನ್ನು ಹತ್ತಿರದಿಂದ ಕಾಣುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ನಿನ್ನ ಮೇಲೆ ನಾನು ಸತ್ರೂ ಪರವಾಗಿಲ್ಲ ಅನ್ನೋ ಒಂದು ಮಾತನ್ನು ಅವರ ಬಾಯಲ್ಲಿ ಬಂದಿತ್ತು. ಇದನ್ನು ಕಂಡು ನನಗೆ ಒಂದು ಕಡೆಯಿಂದ ಸಂತೋಷ, ಒಂದು ಕಡೆಯಿಂದ ಅವರಲ್ಲಿರುವಂಥ ಪ್ರೀತಿ ವಿಶ್ವಾಸಕ್ಕೆ ನನಗೆ ಯಾವ ರೀತಿ ಧನ್ಯತೆ ಕೊಡಬೇಕು ಅಂತ ನನಗೆ ಆಗಲಿಲ್ಲ. ನಾನು ಅವತ್ತೇ ನಿರ್ಧಾರ ಮಾಡಿದ್ದೆ, ಅವರು ಎಲ್ಲಿದ್ದಾರೆ ಅಂತ ಅದನ್ನು ಹುಡುಕುವಂಥ ಕೆಲಸಗಳು ಆಗಬೇಕು ಅಂತ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಹೇಳಿದೆ. ನಿನ್ನೆ ತಾನೇ ಅವರು ನಮ್ಮ ಈ ಭಾಗದ ಅವರು ಇಲ್ಲಿದ್ದಾರೆ, ನಮ್ಮ ರಕ್ತೇಶ್ವರಿ ವಠಾರದಲ್ಲಿ ಇದ್ದಾರೆ ಅನ್ನೋ ವಿಚಾರ ತಿಳಿಯಿತು. ಇವತ್ತು ಅವರ ಮನೆಗೆ ಬಂದಿದ್ದೇನೆ. ಅವರಿಗೆ ಒಂದು ಚಿಕ್ಕ ನನ್ನ ಪ್ರೀತಿಯ ಕೊಡುಗೆ ಸನ್ಮಾನವನ್ನು ಮಾಡಿದ್ದೀನಿ. ಅವರು ಗಂಡ ಹೆಂಡತಿ ಇಬ್ಬರು ಇರುವಂಥದ್ದು, ಅವ್ರ ಹತ್ರ ಮಾತಾಡಿಸುವಂಥ ಕೆಲಸ ಮಾಡಿದ್ದೀನಿ. ಇಂಥ ಪ್ರೀತಿ ವಿಶ್ವಾಸಗಳು ದುಡ್ಡು ಕೊಟ್ಟರೂ ಸಿಗುವಂಥದ್ದಲ್ಲ. ಅಂಥ ಪ್ರೀತಿ ವಿಶ್ವಾಸಗಳ ಮನಗಳಿಗೆ ಸ್ಪಂದನೆ ಕೊಡಬೇಕು ಅನ್ನುವ ಕಾರಣದಿಂದ ಅವರ ಮನೆಗೆ ಬಂದು ಇವತ್ತು ಅತ್ಯಂತ ಸಂತೋಷ ಆಗಿದೆ. ಅವರ ಹತ್ರ ಮಾತಾಡಿಸುವಂಥ ಕೆಲಸ ಮಾಡಿದ್ದೀನಿ. ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೀನಿ, ಮುಂದಿನ ದಿನಗಳಲ್ಲಿ ಅಶೋಕ್ ರೈ ನಿಮ್ಮ ಜೊತೆಯಲ್ಲಿ ಇರ್ತಾರೆ, ಏನೇ ತೊಂದರೆಗಳಾದರೆ ನನಗೆ ಕರೆ ಮಾಡುವಂಥ ಕೆಲಸಗಳನ್ನು ಮಾಡಿ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದೀನಿ. ಈ ಭಾಗದ ಎಲ್ಲ ಪ್ರಮುಖರು ಕೂಡ ಇಲ್ಲಿ ಸೇರಿದ್ದಾರೆ. ಅವರು ಕೂಡ ಅವರಿಗೆ ಪೂರಕವಾಗಿ ಸ್ಪಂದನೆ ಕೊಡುವಂಥ ಕೆಲಸಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್.